ಈ ತುಂಬಾ ಸುಲಭವಾದ ರುಚಿಯಾದ ಮಸಾಲ ರಾಗಿ ರೊಟ್ಟಿಯನ್ನು ತಿನ್ನಲಿಕ್ಕೆ ಇದೆಯಲ್ವಾ. ನಿಮಗೆ ಪಲ್ಯ ಬೇಡ, ಚಟ್ನಿ ಬೇಡ, ಗ್ರೇವಿ ಬೇಡ, ಏನು ಬೇಡ. ಬರೀ ಈ ರಾಗಿ ರೊಟ್ಟಿನ ಒಂಚೂರು ತುಪ್ಪ ಸವರ್ಕೊಂಡು ಹಾಗೇ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ, ಮಾಡೋದಕ್ಕೆ ತುಂಬ ಸುಲಭ ಕೂಡ. ಆಮೇಲೆ ಇನ್ನೊಂದು ಏನು ಗೊತ್ತಾ, ತರಕಾರಿ ಮಸಾಲ ಎಲ್ಲ ಹಾಕಿ ಮಾಡಿರೋದ್ರಿಂದ ಈ ಚಳಿ ಟೈಮಲ್ಲಿ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ರೆಸಿಪಿನ ನೋಡಿ ಒಂದ್ಸರಿ ಮರೆಯದೆ ಟ್ರೈ ಮಾಡಿ. ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡ್ಬರೋಣ. ಒಂದು ತುಂಬಾ ರುಚಿಯಾಗಿರುವಂತಹ ಸಿಂಪಲ್ ಆಗಿ ಮಾಡಬಹುದಾದಂತಹ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಒಂಚೂರು ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋಬೇಕು. ಈಗ ಇದೆಯಲ್ವಾ, ನಾನು 2 ಕಪ್ ಅಷ್ಟು ರಾಗಿ ಹಿಟ್ಟನ್ನು ಇದಕ್ಕೆ ಹಾಕೊತಾ ಇದ್ದೇನೆ. ಈಗ ಈ ತುಪ್ಪದಲ್ಲಿ ಮೀಡಿಯಮ್ ಅಥವಾ ಒಂಚೂರು ಕಮ್ಮಿ ಉರಿ ಇಟ್ಕೊಂಡೆ ಈ ರಾಗಿ ಹಿಟ್ಟನ್ನು ಹುರಿಬೇಕು. ತುಪ್ಪದಲ್ಲಿ ರಾಗಿ ಹಿಟ್ಟನ್ನು ಹುರಿದುಕೊಂಡಿದೆಯಲ್ವಾ, ತುಂಬಾ ಚೆನ್ನಾಗಿರುವಂತಹ ರೊಟ್ಟಿ ಬರುತ್ತೆ. ಹಸಿ ಹಿಟ್ಟಿಗಿಂತ ಒಂದ್ಸರಿ ನೀವು ಈ ಥರ ಮಾಡ್ಕೊಂಡು ನೋಡಿ. ಒಂದು ಸ್ವಲ್ಪ ನಿಮಗೆ ಆ ಫ್ಲೇವರ್ ಬರುತ್ತೆ, ಅಷ್ಟು ಸಾಕು. ಇವಾಗ ಸ್ಟವನ್ನು ಬಂದ್ ಮಾಡೋಣ. ನೋಡಿ, ಈ ಹುರಿದುಕೊಂಡಿರುವಂತಹ ರಾಗಿ ಹಿಟ್ಟು ಸ್ವಲ್ಪ ತಣ್ಣಗಾಗಲಿ, ಅಷ್ಟೊತ್ತಿಗೆ ನಾವು ಒಂದು ಸೂಪರ್ ಆಗಿರುವಂಥ ಮಸಾಲನ ಮಾಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಓಂಕಾಳು, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕೊತಾ ಇದ್ದೇನೆ. ಈ ಜೀರಿಗೆ ಮತ್ತು ಉದ್ದಿನಬೇಳೆ ಆಯಿಲಲ್ಲಿ ಒಂಚೂರು ನಾವು ಹುರಿದ್ಕೋಬೇಕು. ಈಗ ಇದಕ್ಕೆ 2 ಚಿಕ್ಕದಾಗಿರುವಂಥ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕೊತಾ ಇದ್ದೇನೆ. 1 ಚಿಕ್ಕ ಆಲೂಗಡ್ಡೆನ ಇದನ್ನು ಕೂಡ ಅಷ್ಟೇ ತುರಿದ್ಬಿಟ್ಟು ಹಾಕೊತಾ ಇದ್ದೇನೆ. ಒಂದು 4 ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸನ್ನು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ನಾವು ಇದನ್ನ ಎಲ್ಲದನ್ನು ಒಟ್ಟಿಗೆ ಹಾಕೊಂಡಿದೆಯಲ್ವಾ, ಆಯಿಲಲ್ಲಿ ಫ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈ ತರಕಾರಿನೆಲ್ಲ ನೀಟಾಗಿ ನಾವು ಹುರಿದ್ಕೋಬೇಕು ಆಯಿಲಲ್ಲಿ. ಆಯಿಲ್ ಚೂರು ಕಮ್ಮಿ ಆಯಿತು ಅಂತಂದರೆ ನೀವು ಹಾಕೋಬಹುದು. ಸ್ವಲ್ಪ ಇದನ್ನ ಆಯಿಲಲ್ಲಿ ಹುರಿದಾದ ನಂತರ ಇದೊಂಚೂರು ಬೇಯುತ್ತೆ. ಇವಾಗ ಇದಕ್ಕೆ ಉಪ್ಪೆಲ್ಲ ಹಾಕೊಳ್ಳೋಣ, ಯಾಕಂತಂದರೆ ತುಂಬ ಬೇಗ ಬೇಯುತ್ತೆ. ಇದನ್ನ ಸ್ವಲ್ಪ ಕಮ್ಮಿ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಸ್ವಲ್ಪ ಇದು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಅಥವಾ ಪಲ್ಯದ ಪುಡಿ ಇರುತ್ತಲ್ವ, ಅದನ್ನ ಹಾಕೊಳ್ಳಿ. 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಪುಡಿನೂ ಆಗುತ್ತೆ. ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಟೇಸ್ಟಿಂಗ್ ಪುಡಿನ ಹಾಕೊತಾ ಇದ್ದೇನೆ. ಈ ಎಲ್ಲ ಪುಡಿಗಳಿದೆಯಲ್ವ, ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಹಾಕಿರ್ತೇನೆ. ಕಮ್ಮಿ ಉರಿ ಇಟ್ಕೊಂಡೆ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ ಅಥವಾ ಕಮ್ಮಿ ಉರಿ ಇಟ್ಕೊಂಡು ಇದನ್ನ ಒಂದು 2 ರಿಂದ 3 ನಿಮಿಷ ನೀವು ಈ ಥರ ಫ್ರೈ ಮಾಡ್ತಾ ಇರಬೇಕು. ಮುಚ್ಚಿಟ್ಟು ಬೇಯಿಸ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ, ಯಾಕಂತಂದರೆ ಮಸಾಲ ಹಾಕಿರೋದ್ರಿಂದ ನೀವು ಜಾಸ್ತಿ ಹೊತ್ತು ಬೇಯಿಸಿದ್ರೆ ಕರಟಿ ಹೋಗುತ್ತೆ. ಇವಾಗ ಇಷ್ಟು ಸಾಕು. ನಾನು ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಇದನ್ನ ಕೆಳಗಡೆ ಇಳಿಸ್ಬಿಟ್ಟು ಈ ಮಸಾಲನ ಒಂಚೂರು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದಕ್ಕೆ ಕೊನೆಯದಾಗಿ ಒಂಚೂರು ಲಿಂಬೆ ರಸನ ಹಿಂಡ್ಕೊಳ್ಳಿ. ಸ್ವಲ್ಪ ನೀರು ಮತ್ತೆ ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹುರಿದಿರುವಂಥ ರಾಗಿ ಹಿಟ್ಟಿದೆಯಲ್ವ, ತಣ್ಣಗಾಗಿದೆ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಇವಾಗ ಈ ಮಸಾಲೆ ರೆಡಿ ಮಾಡಿಟ್ಟಿದ್ವಲ್ವ ತರಕಾರಿದು, ಅದನ್ನ ಇದಕ್ಕೆ ಹಾಕೋಬೇಕು. ಫಸ್ಟ್ ನೀಟಾಗಿ ಕೈಯಿಂದನೇ ಒಂಚೂರು ಎಲ್ಲದ ಮಿಕ್ಸ್ ಮಾಡ್ಕೊಳ್ಳಿ ಈ ಹಿಟ್ಟನ್ನು, ಯಾಕಂತಂದರೆ ಉಪ್ಪು ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ಹಿಟ್ಟು ಒದ್ದೆಯಾಗಿದೆ ನೋಡಿ, ಈ ಥರ ಆಗಿದೆ. ಇವಾಗ ನಾವು ಸ್ವಲ್ಪನೇ ನೀರನ್ನು ಹಾಕಿ ಇದನ್ನ ಕಲಿಸ್ಕೊತ ಬರಬೇಕು. ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೋಡಿ, ಅಂಟಾಗ್ತಾ ಇದೆ. ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಮತ್ತೊಂದು ಚೂರು ಅಂಟು ಮಾಡ್ತಾ ಇದ್ದೇನೆ, ಜಾಸ್ತಿ ಅಲ್ಲ. ಚೂರು ಬೇಕಾದರೆ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಇನ್ನೊಂದು ಚೂರು ಅಂಟು ಮಾಡ್ಕೋಬೋದು, ಯಾಕಂತಂದರೆ ಅವಾಗ ಕಟ್ಟಾಗಲ್ಲ ನಮಗೆ ರೊಟ್ಟಿ ತಟ್ಟುವಾಗ. ನೋಡಿ, ರಾಗಿ ರೊಟ್ಟಿದು ಹಿಟ್ಟು ರೆಡಿ ಆಗಿದೆ. ಇವಾಗ ರೊಟ್ಟಿನ ತಟ್ಕೊಳ್ಳೋಣ. ನೋಡಿ, ನಾನು ರೊಟ್ಟಿಯನ್ನು ತಟ್ಟಲಿಕ್ಕೆ ಬಾಳೆ ಎಲೆನ ಯೂಸ್ ಮಾಡ್ತಾ ಇದ್ದೇನೆ. ರೊಟ್ಟಿ ಶೀಟ್ ಇದ್ರೆ ಅದನ್ನು ಯೂಸ್ ಮಾಡ್ಬೋದು. ಒಂಚೂರು
ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಜಸ್ಟ್ ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ, ಯಾಕಂತಂದರೆ ಈಸಿಯಾಗಿ ಬರುತ್ತೆ ಆವಾಗ ನಮಗೆ. ಇವಾಗ ನೋಡಿ, ಒಂದು ಉಂಡೆನ ತಗೊಂಡು ಈ ಥರ ರೌಂಡಾಗಿ ಮಾಡ್ಕೊಳ್ಬೇಕು ಫಸ್ಟ್. ಯಾಕೆ ಈ ಥರ ಉಂಡೆ ಮಾಡಬೇಕು ಅಂತಂದರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ, ಅಂದರೆ ರೌಂಡಾಗಿ ಬರುತ್ತೆ ನಮಗೆ ಆವಾಗ. ಸ್ವಲ್ಪ ಈ ಥರ ಮಾಡಿಕೊಂಡು ನಾವು ನೋಡಿ ರೊಟ್ಟಿನ ನೀಟಾಗಿ ತಟ್ಕೊತ ಬರಬೇಕು. ನಿಮಗೆ ಒಂದು ವೇಳೆ ತಟ್ಟಲಿಕ್ಕೆ ತುಂಬ ಗಟ್ಟಿಯಾಯಿತು ಹಿಟ್ಟು ಅಂತಂದರೆ ಮತ್ತೊಂದು ಚೂರು ಇದೆಯಲ್ವ, ನೀವು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು. ನೋಡಿ ಈ ಥರ ಯಾವ ಹದಕ್ಕೆ ರೊಟ್ಟಿ ಬೇಕು, ಎಷ್ಟು ತೆಳ್ಳಗೆ ಬೇಕು ನಾವು ಮಾಡ್ಕೋಬೋದು. ಈಸಿಯಾಗಿ ತಟ್ಟೋದಕ್ಕೆ ಎಷ್ಟು ಈಸಿ ಆಗ್ತಿದೆ ನೋಡಿ. ಎಷ್ಟು ರೌಂಡ್ ಆಗುತ್ತೆ ಅಷ್ಟು ರೌಂಡ್ ಮಾಡೋಕ್ಕೆ ಟ್ರೈ ಮಾಡಿ, ಏನು ತೊಂದರೆ ಇಲ್ಲ. ಹಿಟ್ಟು ಚೆನ್ನಾಗಿ ಕಲಸಿದ್ರೆ ನೀಟಾಗಿ ನಮಗೆ ರೌಂಡಾಗಿ ಮಾಡಲಿಕ್ಕೆ ಬರುತ್ತೆ. ನೋಡಿ ಈ ಹದಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೀವು ಇನ್ನೂ ಬೇಕಾದರೆ ತೆಳ್ಳಗೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸ್ಟವ್ ಮೇಲೆ ಒಂದು ತವ ಇಟ್ಟು ಅದನ್ನು ನೀಟಾಗಿ ಕಾಯಿಸ್ಕೊಳ್ಳಿ, ಚೆನ್ನಾಗಿ ಕಾದಿರಬೇಕು. ಅದಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬೋದು. ಇವಾಗ ನೋಡಿ ಈ ಥರ ಇದೆಯಲ್ವಾ, ಇದನ್ನ ನಾವು ಉಲ್ಟ ಹಾಕೋಬೇಕು. ಹೀಗೆ ಹಾಕ್ಕೊಂಡು ಈ ಬಾಳೆ ಎಲೆನ ನಿಧಾನಕ್ಕೆ ತೆಗಿಬೇಕು. ನೋಡಿ ಒಂದು ಸೈಡ್ ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು. ಅದಾದ ನಂತರ ನಾವು ಮಗುಚಿ ಹಾಕಬೇಕು. ಮುಚ್ಚಿಟ್ಟು ಬೇಕಾದ್ರೆ ಒಂಚೂರು ಕಾಯಿಸ್ಕೋಬಹುದು, ಮೇಲ್ಗಡೆಯಿಂದ ಸ್ವಲ್ಪ ಮತ್ತೆ ನಾವು ಒಂಚೂರು ಎಣ್ಣೆ ಅಥವಾ ತುಪ್ಪನ ಸವರ್ಕೋಬಹುದು. ಒಂದು ಸೈಡ್ ಕಾದ ನಂತರ ಇವಾಗ ಮಗುಚಿ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ನೀಟಾಗಿ ರೊಟ್ಟಿ ರೆಡಿ ಆಗ್ತಿದೆ ಅಂತ. ನಮಗೆ ನಾರ್ಮಲ್ ಆಗಿ ಕೈಯಿಂದ ತಟ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಹಾಕಿದರೆ ಕಟ್ಟಾಗುತ್ತೆ ಕೆಲವೊಂದು ಸರಿ ರಾಗಿ ರೊಟ್ಟಿ. ಸೊ ನಾವು ಈ ಥರ ಮಾಡಿದರೆ ಆವಾಗ ಕಟ್ಟಾಗುತ್ತೆ ಅನ್ನುವಂಥ ಭಯ ಇಲ್ಲ. ಪರ್ಫೆಕ್ಟಾಗಿ ನಮಗೆ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ರೌಂಡ್ ಬೇಕಾದರೆ ಮಗುಚಿ ಹಾಕಿ ನೀಟಾಗಿ ಕಾಯಿಸ್ಕೊಳ್ಳಿ. ಚೆನ್ನಾಗಿ ಕಾಯಬೇಕು, ಹಸಿ ಹಸಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇವಾಗ ಚೆನ್ನಾಗಿ ಕಾದಿದೆ, ತೆಗಿತೀನಿ ನೋಡಿ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸಖತ್ತಾಗಿ ಸೂಪರಾಗಿ ಈ ರೊಟ್ಟಿ ಬಂದಿದೆ ಅಂತ. ನೋಡಿದ್ರೆ ಅಲ್ವಾ ಎಷ್ಟು ಸುಲಭವಾಗಿ ವಿಶೇಷವಾಗಿರುವಂಥ ಮಸಾಲ ರಾಗಿ ರೊಟ್ಟಿನ ಮಾಡ್ಕೊಂಡ್ವಿ ಅಂತ. ನಿಮಗೆ ಮಕ್ಕಳಿಗೆ ಬಾಕ್ಸಿಗೆ ಬೇಕಾದರೂ ನೀವು ಈ ರೊಟ್ಟಿನ ಮಾಡಿ ಒಂದು ಸ್ವಲ್ಪ ತುಪ್ಪದ ಜೊತೆ ಕಳಿಸ್ಕೊಡ್ಬೋದು. ಯಾಕಂತಂದರೆ ತುಂಬಾ ರುಚಿಯಾಗಿರುತ್ತೆ, ಅವರು ಖಂಡಿತವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಯಾಕಂತಂದರೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಇದೆಯಲ್ವಾ. ಮಕ್ಕಳು ನಾರ್ಮಲ್ ಆಗಿ ತರಕಾರಿ ಕೊಟ್ಟರೆ ತಿನ್ನಲ್ಲ, ಈ ಥರ ರಾಗಿ ರೊಟ್ಟಿ ಜೊತೆ ಈ ಥರ ಮಾಡಿ ಕೊಟ್ಟರೆ ತಿಂತವೆ. ಆದ್ದರಿಂದ ಒಂದ್ಸರಿ ಖಂಡಿತವಾಗ್ಲೂ ಈ ರೆಸಿಪಿನ ಮರೆಯದೆ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಒಳ್ಳೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಸೀರೀಸೇ ಇದೆ ನನ್ನ ಚಾನೆಲ್ನಲ್ಲಿ. ಎಲ್ಲ ರೆಸಿಪಿನ ನೋಡಿ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.